सर साइड सर साइड सर फेस सर ಇಲ್ಲ 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 ಇರಬೇಕು ಸರ್ ಯಾರು ಬರಬೇಡಿ ಸರ್ ದಯವಿಟ್ಟು ಪ್ಲೀಸ್ ಸಾಹೇಬ್ರೆ ಸ್ವಲ್ಪ ತಾವು ಬನ್ನಿ ಫೈನಲ್ ಆಗಿ ಮಾತಾಡ್ತೀನಿ ಸರ್ ಈ ಕಡೆ ಸರ್ ಇವತ್ತಿನ ದಿನ ಹತ್ಯೆಗೆ ಒಳಗಾಗಿರ್ತಕ್ಕಂಥ ಪ್ರವೀಣ್ ಅವರ ಕುಟುಂಬದ ತಂದೆ ತಾಯಂದಿರು ಮತ್ತು ಅವರ ಧರ್ಮಪತ್ನಿ ಸಹೋದರಿ ಅವ್ರನ್ನ ಏನು ಭೇಟಿ ಮಾಡಿದ್ದೇನೆ. ಅವ್ರ ಕುಟುಂಬದ ಪ್ರವೀಣ್ ಅವರ ಸಹೋದರಿಯವರು ಸಹ ಕಷ್ಟದಲ್ಲಿರ್ತಕ್ಕಂಥದ್ದನ್ನು ನನ್ನ ಮುಂದೆ ಆ ಸಂಸಾರದ ಸಮಸ್ಯೆಗಳೇನು ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಪ್ರವೀಣ್ ಅವರ ಧರ್ಮಪತ್ನಿಯವ್ರಿಗಿರ್ತಕ್ಕಂಥದ್ದು ಅವರ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಇದೆ. ಅದಕ್ಕೆ ಸರ್ಕಾರದ ಗಮನ ಸೆಳೆಯಬೇಕು, ಅದಕ್ಕೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಅವರು ನೋವನ್ನು ನಮ್ಮ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದೇನಿದೆ. ನಾನು ಈಗಲೂ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಈ ತನಿಖೆಗಳನ್ನು ಕಾಟಾಚಾರದ ತನಿಖೆಯಾಗಿ ಮಾಡಬೇಡಿ. ಇದರಲ್ಲಿ ಸತ್ಯಾಂಶಗಳೇನಿದೆ, ಯಾರು ಇದರ ಹಿಂದೆ ಇರತಕ್ಕಂಥವ್ರು ಎಂಥ ದೊಡ್ಡ ಶಕ್ತಿನೇ ಇರಲಿ, ಅದರ ಬಗ್ಗೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಈ ರೀತಿಯ ಒಂದು ಹತ್ಯೆಗೆ ಒಳಗಾಗಿರ್ತಕ್ಕಂಥ ಕುಟುಂಬಗಳು ಇವತ್ತು ಆ ನೋವಿನಲ್ಲಿರ್ತಕ್ಕಂಥದ್ದನ್ನು ನಾವು 2 ದಿವಸ ಅನುಕಂಪದಲ್ಲಿ ಮಾತಾಡೋದ್ರಾಗಲ್ಲ. ಇವತ್ತು ಅವರಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಕಠಿಣವಾದಂಥ ಕ್ರಮ ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅವರ ಕುಟುಂಬದ ಪರಿಸ್ಥಿತಿಗಳನ್ನೆಲ್ಲ ಕೇಳಿದ್ದೇನೆ. ಅವರಿಗೆ ತಕ್ಷಣಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ ಪಕ್ಷದ ವತಿಯಿಂದ. ಸುಮಾರು 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಟ್ಟಿರ್ತಕ್ಕಂಥ, ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ಆ ಕುಟುಂಬದ ಪರಿಸ್ಥಿತಿಗಳೇನಿದೆ ಆ ಜೀವ ವಾಪಸ್ ತರಲಿಕ್ಕಾಗೋದಿಲ್ಲ. ಏಕೆಂದರೆ ಸಂಪೂರ್ಣ ಅವರ ಕುಟುಂಬದಲ್ಲಿ ಪ್ರವೀಣ್ ಅವರ ತಂಗಿಯ ಒಂದು ವಿಧವೆ ತಂಗಿ ಏನಿದ್ದಾರೆ ಅವ್ರನ್ನೂ ಇವರೇ ಸಾಕ್ತಾ ಇದ್ದಾರೆ ಅಂತಕ್ಕಂಥ ಮಾತಾಡಿದರು. ಸಂಸಾರದಲ್ಲಿ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಏನೇ ಅವರಿಗೆ ತೊಂದರೆಗಳು ಬಂದರೆ ನನ್ನ ಗಮನಕ್ಕೆ ತರಬೇಕು ಅಂತೇಳಿ ನನ್ನ ದೂರವಾಣಿ ನಂಬರು ಕೊಟ್ಟಿದ್ದೇನೆ ಅವರಿಗೆ. ಯಾವಾಗ ಬೇಕಾದರೂ ಮಾತನಾಡಿ ಅಂತೇಳಿ. ಅವ್ರಿಗೆ ಏನೇ ಸಮಸ್ಯೆಗಳಿದ್ರು ಆ ನೋವು ಸ್ಪಂದಿಸ್ತಕ್ಕಂಥದ್ದಕ್ಕೆ ನಾನೊಂದು ಭರವಸೆ ಕೊಟ್ಟು ಬಂದಿದ್ದೇನೆ. ನನಗೆ NIA ತನಿಖೆ ಅದೆಲ್ಲ ಅಲ್ಲಿ ಡೀಟೇಲ್ ಮಾತಾಡ್ತೀನಿ. ಸೂರತ್ನಲ್ಲಿ ಕೊಟ್ಟಿದ್ದಾರೆ. ಅದು ಸರ್ಕಾರ ಕಾಟಾಚಾರಕ್ಕೆ NIAಗೆ ಶಿಫ್ಟ್ ಮಾಡಿದ್ದಾರೆ. ಇವರ ರೆಸ್ಪಾನ್ಸಿಬಿಲಿಟಿನ ಅಲ್ಲಿಗೆ ಒತ್ತಾಕಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಮರ್ಪಕವಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಉತ್ತಮವಂತ ಅಧಿಕಾರಿಗಳಿದ್ದಾರೆ. ಆ ಅಧಿಕಾರಿಗಳಿಗೂ ಡಿಮರಲೈಸ್ ಮಾಡ್ತಕ್ಕಂಥದ್ದು NIA ಕೊಡೋದ್ರ ಮುಖಾಂತರ. ಇಲ್ಲಿಯವರೆಗೆ NIAಗೆ ಕೊಟ್ಟಿರ್ತಕ್ಕಂಥ ಎಷ್ಟು ತನಿಖೆಗಳಿಗೆ ಇವತ್ತು ಪರಿಹಾರಗಳು ದೊರಕಿದೆ, ಯಾರು ಹಿಡಿದಿದ್ದಾರೆ NIAಯಿಂದ ಇವತ್ತಿನವ್ರಿಗೆ ಯಾವುದೂ ನಾವು ಕಾಣ್ತಾ ಇಲ್ಲ. ಇದು ಸುಮ್ಮನೆ NIAಗೆ ಕೊಟ್ಟಿದ್ದೀವಿ ಅಂತೇಳಿ ನಮ್ಮ ಜವಾಬ್ದಾರಿ ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಈ ಸರ್ಕಾರದ ಒಂದು ಬೇಜವಾಬ್ದಾರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581.